ಸೂರಿಲ್ಲದ ಮಂದಿಗೆ ಒಂದು ಚಿಕ್ಕ ಸೂರು ಕಟ್ಟಿಕೊಳ್ಳಲು ಅವಕಾಶ ನೀಡಲು ಸಾಧ್ಯವಾಗ್ತಾ ಇಲ್ಲ ಅಂತಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅರ್ಥವಿಲ್ಲ. ಜನಪ್ರತಿನಿಧಿಗಳು ಅಧಿಕಾರಿಗಳು ಇದ್ದೂ ಪ್ರಯೋಜನವಿಲ್ಲ. ಅರಣ್ಯ ಇಲಾಖೆ ತಮ್ಮ ನಿಯಮಗಳನ್ನು ಸಡಿಲಿಕೆ ಮಾಡಿಕೊಂಡು ಬಡವರಿಗೆ ಮನೆ ಕಟ್ಟಿಕೊಳ್ಳಲು ಅವಕಾಶವನ್ನ ಕಲ್ಪಿಸಬೇಕು. 40 ರಿಂದ 50 ವರ್ಷಗಳಿಂದ ಅದೇ ಜಾಗದಲ್ಲಿ ಕೃಷಿ ಮಾಡಿ ಬದುಕ್ತಾ ಇರುವ ಬಡ ಜನತೆಗೆ ನೆರವಾಗಬೇಕು ಅಂತ ಶಾಸಕ ಸಂಜೀವ ಮಠಂದೂರು ತಿಳಿಸಿದರು. ಅವರು ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪುತ್ತೂರು ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಅವರು ಮಾತನಾಡಿದರು. ಕೊಳ್ತಿಗೆ ಮತ್ತು ಒಳಮುಗ್ರು ಗ್ರಾಮದ 19 ಮಂದಿಗೆ ಕಳೆದ 5 ವರ್ಷಗಳಿಂದ ಕಂದಾಯ ಇಲಾಖೆಯ ಹಕ್ಕುಪತ್ರವಿದ್ರೂ ಮನೆ ಕಟ್ಟಿಕೊಳ್ಳಲು ಅರಣ್ಯ ಇಲಾಖೆ ಅವಕಾಶ ನೀಡ್ತಾ ಇಲ್ಲ ಅಂತ ಸದಸ್ಯ ರಾಮಪಾಂಬಾರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಹೇಮನಾಥ ಶೆಟ್ಟಿ ಅವರು ಈ ಸಮಸ್ಯೆಯನ್ನ ಸಭೆಯ ಮುಂದಿಟ್ಟರು. ಗಮನಕ್ಕೆ ತರದಲ್ಲಿ ಇದು ನಮ್ಮ ಜಾಗ ಅಂತ ಆದ್ರೆ ಕಂದಾಯ ಇಲಾಖೆಯನ್ನು ಸಂಪರ್ಕಿಸುವಾಗ ಇದು ಅರಣ್ಯದಲ್ಲಿ ಬರಲ್ಲ ಅಂತ ನನಗೆ ಮಾಹಿತಿ ಕೊಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶಾಸಕರು, ರಕ್ಷಿತ ಅರಣ್ಯ ಸಹಿತ ಅರಣ್ಯ ಇಲಾಖೆಯ ಜಾಗಗಳನ್ನು ನಿಮ್ಮ ಸರ್ವೆ ಅಧಿಕಾರಿಗಳ ಮೂಲಕ ಸರ್ವೆ ನಡೆಸಿ ಅರಣ್ಯ ಇಲಾಖೆಯ ಜಾಗಗಳನ್ನು ಸ್ಪಷ್ಟವಾಗಿ ಗುರುತಿಸಿಕೊಳ್ಳಬೇಕು. ಕಂದಾಯ ಇಲಾಖೆ ಗ್ರಾಮ ಪಂಚಾಯತ್ಗಳು ಕಾದಿರಿಸಿದ ಜಾಗವನ್ನು ತಮ್ಮ ಜಾಗ ಅಂತ ಹೇಳಿಕೊಳ್ಳುವುದು ಬೇಡ. ಬಡವರ್ಗದ ಜನತೆಗೆ ಮನೆ ಕಟ್ಟಿಕೊಳ್ಳಲು ತೊಂದರೆ ಮಾಡಬೇಡಿ. ಸ್ವಲ್ಪ ಮಾನವೀಯತೆಯಿಂದ ವರ್ತಿಸಿ ಅಂತ ಅವರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಡೀಮ್ಡ್ ಫಾರೆಸ್ಟ್ ಇರ್ಬೋದು, ರೆವಿನ್ಯೂ ಅಲ್ಲ ಇದು ರಿಸರ್ವ್ ಫಾರೆಸ್ಟ್ ಇರ್ಬೋದು, 4-1 ನೋಟಿಫಿಕೇಶನ್ ಅಂತ ಫಾರೆಸ್ಟ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಆದರೆ ನಿಮ್ಮಲ್ಲಿ ಒಂದು ಐಡೆಂಟಿಫಿಕೇಶನ್ ಬೇಕಾಗುತ್ತೆ, ಹೌದಾ? ಎಷ್ಟು ಎಕರೆ ಇದೆ? ಈಗ ನೆಟ್ಟರಿಗೆ 301 ಸರ್ವೆ ನಂಬರ್ ಅಲ್ಲಿ 100 ಎಕರೆ ಇದೆ. ಅದರಲ್ಲಿ 25 ಎಕರೆ ಮಾತ್ರ ನಿಮ್ದಿದೆ. 75 ಎಕರೆ ಪರಬೋಗು, ಗುಂಕಿ, ಸರ್ಕಾರಿ ಜಾಗ ಬೇರೆ ಬೇರೆ ಇರ್ಬೋದು. ಆದ್ರೆ ಇದೆಲ್ಲವೂ ನಮ್ಮದೇ ಅಂತೇಳಿ ನೀವು ಹೋಗಿ ಅಲ್ಲಿ ಬೇಲಿ ಹಾಕುವಂತ ಸಂಗತಿಯನ್ನು ಮಾಡ್ತೀವಿ. ಅದು ಆಗ್ಬಾರ್ದು. ಅದಕ್ಕೆ ಬೇಕಾಗಿ ನಿಮ್ಮಲ್ಲಿ ಸರ್ವೆ ಯಾರಿದ್ದಾರೆ, ಸರಿಯಾ? ಫಾರೆಸ್ಟ್ ಸರ್ವೆ ಯಾರಿದ್ದಾರೆ, ನೀವು ನಿಮ್ಮ ಜಾಗವನ್ನು ಐಡೆಂಟಿಫೈ ಮಾಡಿ. ಎಲ್ಲಿಯಾದ್ರೂ ಡಿಸ್ಪ್ಯೂಟ್ ಇದ್ರೆ ರೆವಿನ್ಯೂ ಸರ್ವೆ ಯಾರಿದ್ದಾರೆ, ನಮ್ಮ ADLR ಇದ್ದಾರೆ, ಇವರನ್ನು ಕರ್ಕೊಂಡೋಗಿ ಒಟ್ಟು ಜಂಟಿ ಸರ್ವೆ ಮಾಡಿಸಿ. ಹಾಗಿದ್ರೆ ಸುಮ್ಮನೆ ಇಲ್ಲದೆ ಎಲ್ಲ ಜಾಗ ನಮ್ದೇ. ನೀವು ಅವತ್ತು ಹೌದು ಖಾಲಿ ಜಾಗದಲ್ಲಿ ನೀವು ಗಿಡ ಹಾಕಿ ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ. ಸಾಮಾನ್ಯ ಬಡವನಿಗೆ ಮನೆ ಕಟ್ಟಲಿಕ್ಕೆ ನಿವೇಶನ ಕೊಡ್ಲಿಕ್ಕೂ ಜಾಗ ಇಲ್ಲ, ಒಂದು ಸ್ಮಶಾನದಲ್ಲಿ ಹೆಣ ಉಣ್ಲಿಕ್ಕೂ ಜಾಗ ಇಲ್ಲ. ಇಂಥ ಸಂದರ್ಭದಲ್ಲಿ ಆ ಮಾನವನಿಗೆ ಏನು ಇವತ್ತು ಅತ್ಯಗತ್ಯವಾಗಿ ನಿವೇಶನ, ಸ್ಮಶಾನ ಮತ್ತೊಂದು ಬೇಕೋ ಅದಕ್ಕೆ ನೀವು ಅಡೆತಡೆ ಮಾಡೋದು ಬೇಡ. ಆ ನಿವೇಶನಕ್ಕೆ ಕಾಯ್ದಿರಿಸಿದ್ದು, ಸ್ಮಶಾನಕ್ಕೆ ಕಾಯ್ದಿರಿಸಿದ್ದು, ಇನ್ನು ಕಸ ವಿಲೇವಾರಿಗೆ ಏನು ಮಾಡ್ತಾ ಇದ್ದಾರೆ, ರಿಸರ್ವೇಶನ್ ಮಾಡ್ತಾ ಇದ್ದಾರೆ, ಹೌದು ಅದೆಲ್ಲ ಗಣಸ ತ್ಯಾಜ್ಯ ಏನೇನು ತಾಲೂಕು ಪಂಚಾಯತ್ ಸದಸ್ಯರು ತಾವು ಸಾಮಾನ್ಯ ಸಭೆಯಲ್ಲಿ ಕೇಳುವ ಪ್ರಶ್ನೆಗಳನ್ನು 1 ವಾರದ ಮುಂಚಿತವಾಗಿ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಲಿಖಿತವಾಗಿ ನೀಡಬೇಕು. ಇದಕ್ಕೆ ಸರಿಯಾದ ಉತ್ತರವನ್ನು ಅಧಿಕಾರಿಗಳು ಲಿಖಿತ ರೂಪದಲ್ಲಿ ಸಾಮಾನ್ಯ ಸಭೆಯಲ್ಲಿ ನೀಡಬೇಕು. ಅಂತಹ ಕ್ರಮವೊಂದನ್ನು ಮುಂದಿನ ಹಂತದಲ್ಲೇ ಆರಂಭಿಸುವ ಮೂಲಕ ಸದಸ್ಯರ ಸಮಸ್ಯೆಗಳಿಗೆ ಸ್ಪಷ್ಟ ಪರಿಹಾರ ನೀಡುವ ಕ್ರಮ ಜಾರಿಗೊಳ್ಳಬೇಕು. ವಿಧಾನಸಭೆಯಲ್ಲಿ ಇರುವಂತಹ ಕ್ರಮಗಳನ್ನು ತಾಲೂಕು ಪಂಚಾಯತ್ ಸದನದಲ್ಲೂ ಅಳವಡಿಕೆ ಮಾಡಿಕೊಳ್ಳಬೇಕು ಅಂತ ಶಾಸಕರು ತಿಳಿಸಿದರು. ನಾವು ಎಲ್ಲವನ್ನು ಪಾರ್ಲಿಮೆಂಟರಿ ಪ್ರೊಸೀಜರ್ ಪ್ರಕಾರವೇ ಆನ್ಸರ್ ಅನ್ನು ಪಡ್ಕೊಳ್ತಾ ಇದ್ದೇವೆ. ತಹಸೀಲ್ದಾರ್ ರೆಡಿ ಆಗ್ತಾರೆ, RFO ರೆಡಿ ಆಗ್ತಾರೆ, ಇವರ ಕ್ವಶನ್ ಏನು ಅಂತೇಳಿ, ಸರಿಯಾ? ಇಲ್ಲಿ ಬಂದಾಗ ಕ್ವಶನ್ ಕೇಳಿದ್ರೆ ಆ ಮೂವ್ಮೆಂಟ್ ಅಲ್ಲಿ ಇಡೀ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಮಾಹಿತಿಗಳವರಿಗೆ ಸಿಗುದು. ನಾನು ಕೇಳಲು ಸಿಗುದು ಇನ್ನು ಮುಂದೆ ಹೇಳಿದ್ದು, ಈಗಲ್ಲ, ಇನ್ನು ಮುಂದೆ ಎಲ್ಲ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಒಂದು ಕ್ವಶನ್ ಅಂಡ್ ಆನ್ಸರ್, ಅರ್ಥ ಆಯ್ತಾ? 7 days ನಮ್ಮಲ್ಲಿ ಇದೆ. ಏನು ನಮ್ದೇ ಒಂದು ಬೈಲ ಇದೆ, ಇಲ್ವಾ? ಮಾಡಿಲ್ವಾ? ಇಲ್ಲಿ ನೀವು ಕೇಳಿದ್ರೆ ಬಹುಶಃ ನಿಮಗೆ ಏನು ಅವರು ರಿಟರ್ನ್ ಉತ್ತರವನ್ನು ಕೊಡ್ತಾರೆ. ಆ ಕೆಲಸವನ್ನು ಇನ್ನು ಮುಂದೆ ಮಾಡಿ. ಮತ್ತೊಂದು, ನೀವು ಬರಬೇಕಿದ್ರೆ ಅಲ್ಲ, ನೀವು ಎಲ್ಲ ಅಧಿಕಾರಿಗಳು ನಿಮ್ಮ ತಾಲೂಕಿನ ಇಲ್ಲದ್ರೆ ನಿಮ್ಮ ಏನು ರೇಂಜ್, ಫಾರೆಸ್ಟ್ ಆಫೀಸ್ಗೆ ಒಂದು ರೇಂಜ್ ಇದೆ ಅಲ್ಲ, ಏರಿಯಾ ಜುರಿಡಿಕ್ಷನ್ ಇದೆ. ಆ ಜುರಿಡಿಕ್ಷನ್ ಅಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಾಗೆ, ತಾಲೂಕು ಪಂಚಾಯತ್ ಸಂಬಂಧಪಟ್ಟಾಗ ಏನೇನಿದೆ ಅಂತ ನೀವು ಪ್ರಿಪೇರ್ ಮಾಡಿ ಬರಬೇಕು. ಬಿಪಿಎಲ್ ಪಡಿತರದಾರರಿಗೆ ಉಚಿತವಾಗಿ ಹಂಚಲು ಬಂದಿದ್ದ ಅಕ್ಕಿಯನ್ನ ಅಕ್ರಮವಾಗಿ ಸಾಗಿಸಿರುವ ಪ್ರಕರಣದ ಮರು ತನಿಖೆಗೆ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಇವತ್ತು ಅದನ್ನು ಸಮಗ್ರವಾಗಿ ತನಿಖೆ ಮಾಡಿದಾಗ ಖಂಡಿತವಾಗಿ ಅದು ಅಕ್ಕಿ ಎಲ್ಲಿಂದ ಹೋಗ್ತಾ ಇದೆ, ಇನ್ನು ಯಾವ ರೈಸ್ ಮಿಲ್ಲಲ್ಲಿ ಅದು ಪಾಲಿಶ್ ಆಗ್ತದೆ,
ಈ ಎಲ್ಲ ತನಿಖೆ ಮಾಡಿದಾಗ ಖಂಡಿತ ಅದು ಯಾರದರ ಹಿನ್ನೆಲೆಯನ್ನು ಹೊಂದಿಕೊಂಡು ಅದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸಮಗ್ರ ಮಾಹಿತಿ ಸಿಗ್ತದೆ. ಏನೋ ಆ ಅಕ್ಕಿ ಸಿಕ್ಕಿದೆ, ಇವತ್ತು ಅದನ್ನು ಸ್ಪಷ್ಟೀಕರಣ ಕೊಡುವಂಥದ್ದು ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಅವರಿಗೆ 24 ಗಂಟೆಯಲ್ಲಿ ಅವರಿಗೆ ಬೇಲ್ ಸಿಗ್ತದೆ. ಹಾಗಿದ್ರೆ ಸರ್ಕಾರದ ಏನು ಸಾಮಗ್ರಿಗಳು ಇವತ್ತು ಕಳವಾದಂಥ ಸಂದರ್ಭದಲ್ಲಿ ಅಥವಾ ಅದನ್ನು ದುರುಪಯೋಗ ಮಾಡುವಂಥ ಇದನ್ನ ರಕ್ಷಣೆ ಮಾಡುವಂಥವ್ರು ಯಾರಾಗಿ ಇದಕ್ಕೆ ಉತ್ತರ ಬೇಕು. ಅಲ್ಲ, ಬರೀ ವ್ಯಕ್ತಿಗಳಿಂದ ಇದು ಹಾಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಕೂಲಂಕುಷವಾಗಿ ಅದನ್ನು ಅಧಿಕಾರಿಗಳು ಜವಾಬ್ದಾರ ಅಲ್ಲ. ಸರ್ಕಾರದ ಒಂದು ವಸ್ತು ಆ ರೀತಿ ಹೋಗುದು ಹೇಳಿದ್ರೆ ಸರ್ಕಾರ ಕೊಡುತ್ತೆ ಅಂತಕ್ಕೆ ಬಡವರಿಗೆ ಅಲ್ಲ, ವ್ಯಕ್ತಿಗಳಿಂದ ಅಷ್ಟು ಸಾಗಾಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲಿ ಯಾರೋ ಶಾಮೀಲಾಗಿದೆ, ಅದು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಮತ್ತೆ ಬೇಲ್ ಕೂಡ ಅಷ್ಟು ಬೇಗವಾಗಿ ಸಿಗಬಾರ್ದು. ಯಾರು ನಮ್ಮ ಸಹೋದ್ಯೋಗಿಗಳಿರ್ಬೋದು ಅಂತವರಿಗೆ ಬೇಲ್ ಕೊಡಬಾರ್ದು. ಯಾಕೆಂದ್ರೆ ಇದು ಮಾನವೀಯತೆ ಅಲ್ಲ. ಒಂದು ಈ ಬಗ್ಗೆ ಮಾತನಾಡಿದ ತಹಶೀಲ್ದಾರ್ ರಮೇಶ್ ಬಾಬು ಅವರು, ನ್ಯಾಯಬೆಲೆ ಅಂಗಡಿಯಿಂದ ಈ ಅಕ್ಕಿ ಸಾಗಾಟ ಮಾಡಿಲ್ಲ, ಪಡಿತರದಾರರ ಕೈಯಿಂದ ಸಂಗ್ರಹಿಸಿ ಒಯ್ಯಲಾಗಿದೆ ಅಂತ ತಿಳಿಸಿದರು. ಈ ಬಗ್ಗೆ ಮರು ತನಿಖೆಗೆ ಆಗ್ರಹಿಸಿ ತಾಲೂಕು ಪಂಚಾಯತ್ನಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಎಎಸ್ಪಿ ಅವರಿಗೆ ಮನವಿ ನೀಡಲು ತೀರ್ಮಾನಿಸಲಾಯಿತು. ನೇರವಾಗಿ ಅದು ನ್ಯಾಯಬೆಲೆ ಅಂಗಡಿಯಿಂದ ಸಾಗಾಣಿಕೆ ಆಗಿಲ್ಲ. ಯಾವುದೇ ಕಾರಣಕ್ಕೂ ನೇರವಾಗಿ ನ್ಯಾಯಬೆಲೆ ಅಂಗಡಿಯಿಂದ ಸಾಗಾಣಿಕೆ ಆಗಲ್ಲ. ಏನು ಯಾರ್ಯಾರು ರೇಷನ್ ಕಾರ್ಡ್ BPL ಹೋಲ್ಡರ್ಸು ಯಾರ್ಯಾರು ಪರ್ಚೇಸ್ ಮಾಡಿರ್ತಾರೆ ನ್ಯಾಷನಲ್ ನ್ಯಾಯಬೆಲೆ ಅಂಗಡಿನಲ್ಲಿ, ಅವರು ಸಬ್ಬು ಬ್ರೋಕರ್ಗೆ 1 kg 10 ರೂಪಾಯಿನೋ 15 ರೂಪಾಯಿನೋ ಅವರು ಮರು ಮಾರಾಟ ಮಾಡಬೇಕು. ಬಟ್ ನಮ್ಮ ನ್ಯಾಯಬೆಲೆ ಅಂಗಡಿಯಿಂದ ಯಾವುದೇ ಕಾರಣಕ್ಕೂ 1 kg ಹೊರಗಡೆ ಹೋಗಿ ಸಾಧ್ಯ ಇಲ್ಲ. ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಲೆಕ್ಕ ಇದೆ, OTP ಲೆಕ್ಕ. ಪ್ರತಿಯೊಂದು ಇವತ್ತು ಈ ತಿಂಗಳು 50 ಮೆಂಬರ್ಸು ಅಕ್ಕಿಯನ್ನು ತಗೊಳ್ಳಿಲ್ಲ ಅಂದರೆ ಈ ತಿಂಗಳು 50 ಜನ ಸ್ಟಾಕ್ ಅಲ್ಲೇ ಉಳಿಯುತ್ತೆ. ನಮ್ಮಲ್ಲಿ ರೇಷನ್ ಎಲ್ಲ ಪಡಿತರ ಅಂಗಡಿಯಲ್ಲೇ ಉಳಿಯುತ್ತೆ. ಆದರೆ ನೇರವಾಗಿ ಯಾವುದೇ ಕಾರಣಕ್ಕೂ ನ್ಯಾಯಬೆಲೆ ಅಂಗಡಿಯಿಂದ ಅಕ್ಕಿ ಮಾರಾಟ ಆಗಿಲ್ಲ, ಅಕ್ರಮವಾಗಿ ಮಾರಾಟ ಆಗಿಲ್ಲ ಅಂತ ನಾನು ಬರುವ ತಿಂಗಳಿಗೆ ಎಷ್ಟು ಅಕ್ಕಿ ಬೇಕಾ ಅಷ್ಟು ಬೇಕು ಅಂತ ಹೇಳೋದನ್ನ ಮಾಹಿತಿಯನ್ನ ಈ ತಿಂಗಳು ಕೊಡಬೇಕು. ನಾವು ಜಾಸ್ತಿ ಬರೋ ಚಾನ್ಸಸ್ ಇಲ್ಲ. ಆದರೆ ಎಲ್ಲಿ ಉಳಿತಾಯ ಆಗ್ತದೆ, ಯಾರ ಕೈವಾಡ ಇದೆ, ಯಾರದ್ರ ಹಿಂದೆ ಇದ್ದಾರೆ ಎಲ್ಲವನ್ನ ತನಿಖೆ ಮಾಡಬೇಕು. ಅದರ ಪೂರ್ತಿ ಮಾಹಿತಿಯನ್ನು ಪಡ್ಕೊಂಡು ಅದರ ಬಗ್ಗೆ ಯಾವ ಸೂಕ್ತ ಕ್ರಮ ತಗೊಳ್ಳಬೇಕು ಅಂತ ಪಂಚಾಯತ್ನ ಈ ಸಭೆಯಲ್ಲಿ ನಾನು ಆಗ್ರಹ ಮಾಡ್ತೇನೆ. ತಾಲೂಕು ಪಂಚಾಯತ್ ಸಭೆಯ ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ತಹಶೀಲ್ದಾರ್ ರಮೇಶ್ ಬಾಬು, ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಹಾಜರಿದ್ದರು. ಅನೀಶ್, ವಿಫೋರ್ ನ್ಯೂಸ್ 24/7 ಪುತ್ತೂರು.